ಕೇರಳ ಸ್ಟೈಲ್ ಅಂತ ಹೇಳಿದ್ದಾರೆ. ಸೊ ಕೇರಳ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಬಟ್ ಇದು ಕೇರಳ ಸ್ಟೈಲ್ ಅಂತ ಹೇಳಿದರು. ಎಸ್ ಮೇಡಮ್. ಸೊ ಫಸ್ಟ್ ಈಗ ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀವಿ? ಮೊದಲು ನಾನು ಬೆಂಡೆಕಾಯಿಯ ಮಸಾಲ ಮಾಡ್ತೀನಿ. ಬೆಂಡೆಕಾಯಿ ಮಸಾಲ. ಹೌದು. ಮೊದಲು ನನಗೆ ಹೌದು ಏನು ಕೊಡಲಿ? ಇದು ಕೊತ್ತಂಬರಿ ಮತ್ತು ಕಾಳು ಮೆಣಸು ಸ್ವಲ್ಪ ಫ್ರೈ ಮಾಡಬೇಕು. ಓಕೆ, ಸ್ವಲ್ಪ ಸ್ವಲ್ಪ. ಹೌದು ಹೌದು. ಈ ಒಂದು ಸ್ಪೂನ್ ಆಗುತ್ತಲ್ಲ? ಹೌದು, 1 ಸ್ಪೂನ್ ಎಣ್ಣೆಯನ್ನು ಹಾಕಬೇಕು. ಸೊ ಆಯಿಲ್ ಅಂತ ಹೇಳಿದರೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಸಾಕು. 1 ಸ್ಪೂನ್, 1.5 ಸ್ಪೂನು ಕೊತ್ತಂಬರಿ, ಮತ್ತು ಒಂದು 4-5 ಕಾಳು ಮೆಣಸು. ಅದರ ಖಾರ ತುಂಬ ಒಳ್ಳೆಯದಾಗ್ತದೆ. ಅದು ಸ್ವಲ್ಪ ಕೆಂಪು ಬಣ್ಣ, ಒಂದು ಬ್ರೌನಿಶ್ ಆಗುವವರೆಗೂ ಫ್ರೈ ಮಾಡಬೇಕು. ಹೌದು. ಬರೀ ಇಷ್ಟನ್ನು ಮಾತ್ರ ಇದು ಹುರಿಲಿಕ್ಕೆ? ಹೌದು ಹೌದು. ಮತ್ತು ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಓಕೆ. ಹೌದು. ಇದು ಕೇರಳದ್ದೇ ರೆಸಿಪಿಯಾ? ಇಲ್ಲ, ಎಲ್ಲರೂ ಮಾಡ್ತಾರೆ. ಹೌದು, ಎಲ್ಲರೂ ಮಾಡ್ತಾರೆ. ಒಬ್ಬೊಬ್ಬರು ಇದು ಗ್ರೇವಿ ಹಾಗೆ ಮಾಡ್ತಾರೆ, ನಮ್ಮದು ಸ್ವಲ್ಪ ಡ್ರೈ. ಹಾಗೆ ಸ್ವಲ್ಪ ಅಲ್ಲ, ಸರಿ ಡ್ರೈ ಆಗ್ತದೆ. ಇದಾಗಾದ್ರೆ ಸೈಡ್ ಡಿಶ್? ಇದು ಇಲ್ಲ, ಸೈಡ್ ಡಿಶ್ ಅಲ್ಲ. ಅನ್ನಕ್ಕೆ ಕಲಿಸ್ಲು ಆಗ್ಬೋದು. ಸಾರು ಮಾಡಿದರೆ ಹೀಗೆ ಸೈಡಲ್ಲ, ಇದು ಪದಾರ್ಥವೇ, ಆದರೆ ಅನ್ನಕ್ಕೆ ಆಗೋದಿಲ್ಲ, ಹೀಗೆ ತೆಗೆದುಕೊಳ್ಳಿಕ್ಕೆ. ಹೌದು, ಒಳ್ಳೇದಾಗ್ತದೆ. ಆಫ್ ಮಾಡಿ ಈಗ ಇಲ್ಲಿ ಇಡ್ಬೋದಲ್ಲ. ಈಗ ಗ್ರೈಂಡ್ ಮಾಡುವ ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪವೇ ಮಸಾಲೆ ಹಾಕಬೇಕು, ಹೆಚ್ಚು ಹಾಕಬಾರ್ದು. ಮತ್ತು 1-2 ಒಣಮೆಣಸಿನಕಾಯಿ. ಇದು ಸ್ವಲ್ಪ ಖಾರ ಇದೆ. ಇಲ್ಲ ಇಲ್ಲ, ಇದು ಖಾರ ಇದೆ, ಹಾಗೆ ಎರಡನ್ನೇ ಹಾಕಿದ್ದೀನಿ ನಾನು. ಮತ್ತು ಕಾಳು ಮೆಣಸು ಉಂಟಲ್ಲ, ಅದಕ್ಕೆ ಸ್ವಲ್ಪ ಖಾರ ಉಂಟು. ಮತ್ತು ರುಚಿಗೆ ತಕ್ಕಷ್ಟು ಹುಳಿ. ಇದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ನೋಡ್ಕೊಳ್ಳಿ. ಹಾಂ ಸಾಕು. ಮತ್ತು ಹಾಕು. ಇದು ನೈಸ್ ಮಾಡಲಿಕ್ಕಿಲ್ಲ. ತರಿನೇ ಬೇಕು. ಹೌದು ಹೌದು. ಇದು ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡುವಾಗ ಅದು ಕರೆಕ್ಟ್ ಆಗ್ತದೆ. ಲಾಸ್ಟ್ ಹಾಕಿದರೆ ಮತ್ತೆ ನೈಸ್ ಆಗ್ತದೆ. ಹಾಂ, ಹಾಕಿ ಸಾಕ. ಹೌದು. ಸಾಕು. ಈಗ ಬಾಣಲೆ ಬೇಕು. ಗ್ಯಾಸ್ ಆನ್ ಮಾಡ್ಕೊಳ್ಳ? ಹೌದೌದು. 2 ಸ್ಪೂನ್ ಎಣ್ಣೆ ಹಾಕಿ. ಸೊ ಆಗಲೇ ಹೇಳಿದಾಗೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡ್ಕೊಳ್ಳಿ. ಸಾಕಾ? ಹಾಂ ಸಾಕು ಸಾಕು. ಸ್ವಲ್ಪ ಸಾಸಿವೆ. ಸಾಸಿವೆ ಸಿಡಿದ ನಂತರ ನೀರುಳ್ಳಿ. ಹೌದು. ಒಗ್ಗರಣೆಗೆ ಬರೀ ಸಾಸಿವೆ. ನಾನು ಕರಿಬೇವು ಹಸಿ ಹಾಕೋದು. ಹಸಿ ಹಾಕಿದರೆ ಆಗ ನೀರುಳ್ಳಿಯ ಒಟ್ಟಿಗೆ ಸ್ಮೆಲ್ ಬರ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ. ಹೌದು. ಮೊದಲೇ ಹಾಕಿದ್ರೆ ಅದು ಒಳ್ಳೆ ಅದು ಒಗ್ಗರಣೆ ಹಾಗೆ ಆಗ್ತದೆ. ಇದು ನಾನು ನೀರುಳ್ಳಿಯ ಒಟ್ಟಿಗೆ ಹಾಕೋದು ಯಾವುದಕ್ಕೂ. ಹೌದು, ಒಳ್ಳೇದಾಗ್ತದೆ. ಈಗ ನೀರುಳ್ಳಿ ಹಾಕ್ತೇನೆ. ಇದೀಗ ನೀವು ಬೆಂಡೆಕಾಯಿಯಿಂದ ಮಾಡ್ತಿದ್ದೀರಲ್ಲ, ಬೇರೆ ತರಕಾರಿಯಿಂದ ಸೇಮ್ ರೆಸಿಪಿ ಮಾಡ್ಲಿಕ್ಕೆ ಆಗ್ತದೆ. ಬದನೆಕಾಯಿ ಮಾಡ್ತೇವೆ, ಮತ್ತೆ ಗುಳ್ಳ ಅಂತ ಹೇಳ್ತೇವೆ, ಅದರಿಂದ ಮಾಡ್ತೇವೆ. ಓಕೆ, ಹೌದು, ಮಾಡ್ತೇವೆ. ಈಗ ಇದಕ್ಕೆ ಹಸಿ ಕರಿಬೇವು ಸ್ವಲ್ಪ ಹಾಕಬೇಕು. ಇಷ್ಟು ಹಾಕಿದರೆ ಒಳ್ಳೆಯ ಸ್ಮೆಲ್ ಬರ್ತದೆ. ಯಾವುದರಿಂದ ಮಾಡ್ಬೋದು. ಆಲೂಗಡ್ಡೆ ಅದೆಲ್ಲ ಆಲೂಗಡ್ಡೆದು ಮಾಡ್ಬೋದು, ಆದರೆ ಇದು ಎಲ್ಲ ಬೇಗ ಆಗ್ತದಲ್ಲ. ಬೆಂಡೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಇದು
ಅಷ್ಟು ಸರಿ ಹೋಗಲ್ಲ. ಸರಿ ಹೋಗಲ್ಲ ಅದು. ಅದು ಸ್ವಲ್ಪ ಗಟ್ಟಿ ಇರ್ತದಲ್ವಾ. ಇದು ಎಲ್ಲ ಹಾಕಿದ ಕೂಡಲೇ ಬೇಯ್ತದೆ. ಬದನೆಕಾಯಿ ಬೆಂಡೆಕಾಯಿ ಎಲ್ಲ ಒಳ್ಳೇದಾಗ್ತದೆ. ಅದು ಸುಕ್ಕ ಮಾಡಲಿಕ್ಕೆ ಒಳ್ಳೇದಾಗ್ತದೆ, ಆಗ ಡ್ರೈ ಮಾಡಲಿಕ್ಕೆ. ಹೌದು. ಬಟಾಟೆ ಅಂದರೆ ಸ್ವಲ್ಪ ನೀರು ಹಾಕಿ ನಾವು ಬೇಯಿಸಬೇಕಾಗ್ತದೆ. ಅಲ್ಲ, ಬೇಯಿಸಿದ್ದೆ ಹಾಕಿದ್ರೆ ಬೇಯಿಸಿದ್ದೆ ಹಾಕಿದರೆ ಅದು ನಾವು ಚಿಲ್ಲಿ ಪೌಡ್ರ್ ಹಾಕಿ ಬೇರೆ ಒಂದು ಪದಾರ್ಥ ಮಾಡ್ತೇವೆ, ಬೇಯಿಸಿ ಹಾಕಿ. ಹೌದು, ಬಟಾಟೆದು. ಇದು ಸ್ವಲ್ಪ ಕೆಂಪಾಗಲಿ, ಆಗ ಒಳ್ಳೆ ಸ್ಮೆಲ್ ಬರ್ತದೆ. ಬೇಯಿಸಿದ್ದೆ ಹಾಕಿದರೆ ಅದಕ್ಕೆ ಉಪ್ಪು ಮೆಣಸು ಎಲ್ಲ ಹಿಡಿಯುವುದಿಲ್ಲ ಆಗ ಬೇಗ. ಅದು ಅದರಲ್ಲೇ ಬೇಯಬೇಕು. ಸಿಮ್ಮಲ್ಲಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸಣ್ಣ ಈರುಳ್ಳಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಇಲ್ಲ, ಸ್ವಲ್ಪ ಬ್ರೌನ್ ಬಂದರೆ ಸಾಕು. ಮತ್ತು ನಾನು ಹೇಗೆ ಮಾಡೋದಂದರೆ, ಮೊದಲು ಈ ಮಸಾಲೆ ಸ್ವಲ್ಪ ಫ್ರೈ ಮಾಡ್ತೇನೆ, ಬೆಂಡೆಕಾಯಿ ಹಾಕುವ ಮೊದಲು. ಸ್ವಲ್ಪ ಫ್ರೈ ಮಾಡಿದ್ರೆ ಅದರ ಸ್ಮೆಲ್ ಬರ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ. ಬಿಸಿ ಆಗುವಾಗ ವಾಸನೆ ಎಲ್ಲ ಹೋಗ್ತದೆ. ಹೌದು. ಮತ್ತೆ ಬೆಂಡೆಕಾಯಿ ಹಾಕು. ಹೌದು. ಇದರಲ್ಲಿ ಸ್ವಲ್ಪ ನೀರು ಬೇಕು. ಇದು ನಾನು ಸಾಕ ನೋಡಿ. ಸಾಕು. ಇದು ಸ್ವಲ್ಪ ಡ್ರೈ ಆಗಿ, ಈಗ ಅದರ ಹಸಿ ವಾಸನೆ ಎಲ್ಲ ಹೋಗಿ ಕೊತ್ತಂಬರಿಯ ಸ್ಮೆಲ್ ಬರ್ತದೆ. ಇನ್ನು ಸ್ವಲ್ಪ ಗರಂ ಮಸಾಲೆ ಅದರಲ್ಲಿ ಅದಕ್ಕೇನೆ. ಹೌದು, ಸ್ವಲ್ಪ ರುಚಿಗೆ ತಕ್ಕ. ನಾವು ರುಬ್ಬಾಗ್ಲೂ ಕೂಡ ಹಾಕ್ಬೋದು. ಇದಾದರೆ ಸ್ವಲ್ಪ ಸ್ಮೆಲ್ ಬರ್ತದೆ ಅಂತ ಹೀಗೆ ಹಾಕೋದು. ರುಬ್ಬುವಾಗಲೂ ಹಾಕ್ಬೋದು. ಇದು ಚಾಯ್ಸ್, ಬೇಕಾದರೆ ಹಾಕ್ಬೋದು, ಇದ್ದಿದ್ರೆ ಯಾವುದು ಗರಂ ಮಸಾಲೆ. ಹೌದು. ನೀರು ಹಾಕುವ, ಸ್ವಲ್ಪ ಕೊಡ್ತೀನಿ. ಇನ್ನು ಬೇಕಾದರೆ ಹಾಕ್ತೇನೆ. ಇನ್ನು ಬೆಂಡೆಕಾಯಿ ನಾವು ಮೊದಲೇ ಸ್ವಲ್ಪ ಹುರಿಬೇಕು ಅಂತ ಏನಿಲ್ವಾ? ಅದು ಲೋಳೆ ಇದಕ್ಕೆ ಬರುವುದಿಲ್ಲ ಹಾಗೆ. ಇನ್ನೊಂದು ಬೆಂಡೆಕಾಯಿಗೆ ನಾನು ಹಾಗೆ ಮಾಡಲಿಕ್ಕೆ ಉಂಟು, ಇದಕ್ಕೆ ಹಾಗೆ ಲೋಳೆ ಇಲ್ಲ. ಅದು ನಾವು ಕಟ್ಟು ಮಾಡುವಾಗಲೇ ಲೋಳೆ ಬರ್ತದೆ. ಇದಕ್ಕೆಲ್ಲ ಇದು ಕ್ಲೀನ್ ಇದೆ. ಸ್ವಲ್ಪ ನೀರು ಹಾಕಿ ಸಾಕು. ಮುಚ್ಚಳ. ಒಂದು 5 ಮಿನಿಟ್ ಆಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತದೆ. 5 ನಿಮಿಷದಲ್ಲಿ ಬೆಂದೋಗ್ತದೆ. ಹೌದು, ಬೆಂಡೆಕಾಯಿ ಬೇಗ ಆಗ್ತದಲ್ಲ, ಬೇಗ ಬೇಯ್ತದೆ. ಆದರೆ ಈ ಲೋಳೆ ಇರುವಂತ ಬೆಂಡೆಕಾಯಿ ಇದೆ ಅಂತ ಹೇಳಿದ್ರೆ ಫಸ್ಟ್ ಸ್ವಲ್ಪ ಹುರಿದು ನಾನು ಎಣ್ಣೆಯಲ್ಲಿ ಹುರಿಲಿಕ್ಕೆ ಉಂಟು, ಆಗ ಲೋಳೆ ಎಲ್ಲ ಹೋಗ್ತದೆ. ಮತ್ತೆ ಅದನ್ನು ಬೇರೆ ಪಾತ್ರೆಯಲ್ಲಿ ತೆಗೆದು ಮತ್ತೆ ಹೀಗೆ ಮಸಾಲೆ ಫ್ರೈ ಎಲ್ಲ ಆದ್ಮೇಲೆ ಹೌದು. ಅದು ಬರೀ ಎಣ್ಣೆಯಲ್ಲಿ ಒಂದು 3 ಮಿನಿಟ್ 5 ಮಿನಿಟ್ ಫ್ರೈ ಮಾಡೋದು ಮಾತ್ರ, ಬೇಯಿಸ್ಲಿಕ್ಕಿಲ್ಲ. ಲೋಳೆ ಒಂದು ಹೋಗ್ತದೆ. ಹೌದು, ಇದು ಕ್ಲೀನ್ ಇದೆ. ಕಟ್ ಮಾಡುವಾಗಲೇ ಗೊತ್ತಾಗ್ತದೆ ಏನು ಲೋಳೆ ಇಲ್ಲ ಇದಕ್ಕೆ. ಹೌದು, ಅದು ಲೋಳೆ ಇಲ್ಲ ಇದೆ ಅಂತ ಹೇಳಿದ್ರೆ ಅಂದ್ರೆ ಅದು ನಮ್ಗೆ ತೊಳೆಯುವಾಗ ಗೊತ್ತಾಗ್ತದೆ. ಅದು ತೊಳೆಯುವಾಗ ನೀರು ದಪ್ಪ ದಪ್ಪ ಏನೋ ಬರ್ತದೆ. ಇದು ಏನು ಇಲ್ಲ ಇದಕ್ಕೆ. ಅದು ಲೋಳೆ ಇದೆ ಅಂತ. ಅದು ಊರಿನ ಬೆಂಡೆಕಾಯಿ ಏನೋ ಹೇಳ್ತಾರೆ. ಹೌದು, ನಾಟಿ. ಹೌದು, ನಾಟಿ. ಒಳ್ಳೇದು ಮಾತ್ರ, ಅದು ಒಳ್ಳೇದು, ಅದರದ್ದು ಒಳ್ಳೇದಾಗ್ತದೆ ಪದಾರ್ಥ. ಒಂದು ಸಲ ಇದು ಮಾಡುವ. ಈ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ಗೆ ನುಗ್ಗೆಕಾಯಿ ಇದ್ದರೆ ಒಳ್ಳೆಯದು. ಅಂದರೆ ಒಟ್ಟಿಗೆ ಹಾಕುವುದು. ಹೌದು, ಅದು ಕೂಡ ಬೇಗ ಬೇಯ್ತದೆ. ಇದ್ದರೆ ಒಳ್ಳೇದು. ಮತ್ತೆ ಅದರ ವಾಸನೆ ಇದು ಸ್ಮೆಲ್ ಬರ್ತದೆ, ಒಳ್ಳೇದಾಗ್ತದೆ ನುಗ್ಗೆಕಾಯಿ ಇದ್ರೆ.
ನುಗ್ಗೆಕಾಯಿ ಕೋಡ್ ಹಾಕೊಳ್ಳೋದು ಅಲ್ವಾ, ಸೊಪ್ಪಲ್ಲ ಕೋಡು. ಹೌದು, 2-3 ತುಂಡು ಹಾಕಿದ್ರೆ ಒಳ್ಳೇದಾಗ್ತದೆ. ನಾವು ಈ ಬೆಂಡೆಕಾಯಿ ಬದನೆಕಾಯಿ ಈ ಡಿಶ್ ಮಾಡಿದ್ರೆ ನುಗ್ಗೆಕಾಯಿ ತರಲಿಕ್ಕೆ ಉಂಟು. ಒಟ್ಟಿಗೆನೆ ಹಾಕಿ ಒಟ್ಟಿಗೆನೆ ಹಾಕೋದು. ಹೌದೌದು, ಒಂದೇ ಇದು ಟೈಮ್ ಅದಕ್ಕೆ. ಇದು ರೆಡಿನಾ? ಅದು ರೆಡಿ ಆಯ್ತು. ಬೆಂಡೆಕಾಯಿ ಮಸಾಲ ರೆಡಿ ಆಯ್ತು. ಹೌದು, ಗ್ಯಾಸ್ ಆಫ್ ಮಾಡಲಾ? ಹೌದು, ಮಾಡಿ ಸರ್ವ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಮಸಾಲ, ಬೆಂಡೆಕಾಯಿ ಮಸಾಲ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಿಸಿ ಬಿಸಿಯಾದಂಥ ಬೆಂಡೆಕಾಯಿ ಮಸಾಲ ತಯಾರಾಗಿದೆ. ಇದು ಕೇರಳ ಸ್ಟೈಲ್ ಅಂತ ಹೇಳಿದ್ದಾರೆ. ಸೊ ಕೇರಳ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಬಟ್ ಇದು ಕೇರಳ ಸ್ಟೈಲ್ ಅಂತ ಹೇಳಿದರು. ಸೊ ಹೇಗೆ ತಯಾರಿಸೋದು ಈ ಬೆಂಡೆಕಾಯಿ ಮಸಾಲ ಮತ್ತೊಮ್ಮೆ ನೋಡಿ. ಬೆಂಡೆಕಾಯಿ ಮಸಾಲ ತಯಾರಿಸುವ ವಿಧಾನ: ಮೊದಲಿಗೆ 1 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಧನಿಯಾ ಬೀಜ ಹಾಗೂ ಕರಿಮೆಣಸನ್ನು ಹುರಿಯಿರಿ. ನಂತರ ತೆಂಗಿನ ತುರಿ, ಒಣಮೆಣಸು, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಹುರಿದಿಟ್ಟ ಧನಿಯಾ ಹಾಗೂ ಕರಿಮೆಣಸನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಾಸಿವೆ ಸಿಡಿಸಿ ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಬಳಿಕ 1 ಚಮಚದಷ್ಟು ಗರಂ ಮಸಾಲ ಪುಡಿ, ಬೆಂಡೆಕಾಯಿ ಹಾಕಿ ಬೆರೆಸಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬೆಂಡೆಕಾಯಿ ಮಸಾಲ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.